ಭಾರತವನ್ನ ವಿಶ್ವವು ಐಟಿ ಸೆಂಟರ್ ಆಗಿ ನೋಡುತ್ತಿದ್ದು ಜಗತ್ತಿನ ಉನ್ನತ ಕಂಪನಿಗಳನ್ನ ನಡೆಸುವಲ್ಲಿ ಭಾರತೀಯರೇ ಮುಂದಾಗಿದ್ದಾರೆ. ರಾಷ್ಟ್ರದ ಧ್ವಜದಲ್ಲಿರುವ ಕೇಸರಿ ಬಣ್ಣ ಕೈಗಾರಿಕೆ ಉದ್ದಿಮೆಯ ಪ್ರತೀಕವಾಗಿದ್ದು, ಹಸಿರು ಬಣ್ಣ ಕೃಷಿಯ ಉನ್ನತಿಯ ದ್ಯೋತಕವಾಗಿದೆ. ಇನ್ನು ಬಿಳಿಯ ಬಣ್ಣ ಇವುಗಳ ನಡುವಿರಬೇಕಾದ ಹೊಂದಾಣಿಕೆಯನ್ನ ತೋರಿಸುತ್ತಿದೆ. ಆ ನಿಟ್ಟಿನಲ್ಲಿ ಭಾರತ ದೇಶ ವಿಶ್ವಕ್ಕೆ ಆದರ್ಶವಾಗಿರಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಹೇಳಿದರು. ವಿದ್ಯಾಕಿರಿಯ ರತ್ನಾಕರ ಅವರಣಿ ವೇದಿಕೆಯಲ್ಲಿ ನಡೆದ 72ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣಗೈದು ಮಾತನಾಡಿದ ಅವರು, ದೇಶದಲ್ಲಿ ಪ್ರಗತಿ ಉಂಟಾಗುತ್ತಿರುವುದರಿಂದ ಯುವ ಜನತೆ ಆಲಸಿಗಳಾಗದೆ ತ್ಯಾಗ ಮನೋಭಾವನೆಯಿಂದ ಮುಂದುವರಿಯಬೇಕು. ತಮಿಳರು, ತೆಲುಗರು, ಕನ್ನಡಿಗರು, ಮರಾಠರು ಎಂದು ನಮ್ಮನ್ನ ನಾವು ಭೇದ ಮಾಡಿಕೊಂಡರೆ ನಾವು ಬೇರೆಯವರ ದಾಸರಾಗುವುದು ಶತಸಿದ್ಧ. ಏಕ ಮನಸ್ಸಿನಿಂದ ಒಗ್ಗಟ್ಟಿನಿಂದ ನಾವು ಸಶಕ್ತರಾಗಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಮುಂದುವರಿಯಬೇಕು. ಜಗತ್ತಿನಾದ್ಯಂತ ಗಮನಿಸಿದರೆ ಆಳುವ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಶ್ಲಾಘನೀಯ ಸಂಗತಿ ಎಂದು ಹೇಳಿದರು. ಅವರ ಒಳಗೆ ಭೇದಗಳನ್ನು ಉಂಟು ಮಾಡಿದರೆ, ಅವರಲ್ಲಿ ಅನೇಕ ಒಡಕುಗಳನ್ನು ಉಂಟು ಮಾಡಿದರೆ ಅವರ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಿ ಒಬ್ಬ ತಂದೆ 5 ಜನ ಮಕ್ಕಳಿದ್ರಲ್ಲಿ ಅವರ ದಿವಸ ಮನೆಯಲ್ಲಿ ಮಕ್ಕಳು ಜಗಳ ಆಗ್ತಾ ಇದ್ರು. ಸ್ವಾಭಾವಿಕವಾಗಿ ಮಕ್ಕಳು ಮನೆಯಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದೆ ನನ್ನ ನಂತರ ಈ ಮಕ್ಕಳು ಹೇಗಿರ್ತಾರೆ ಅಂತ ಅವರಿಗೆ ಯೋಚನೆಯಾಗಿ ಒಂದು ದಿವಸ ಆ ಮಕ್ಕಳನ್ನ ಕರೆದು ಹೇಳ್ತಾರಂತೆ, ನಿಮಗೆಲ್ಲರಿಗೂ ನಾನು ಒಂದು ಕೋಲು ಕೊಡ್ತೇನೆ, ನೀವೆಲ್ಲ ಅದನ್ನು ಮುರಿಬೇಕು ಅಂತೇಳಿ. ಈ ಮಕ್ಕಳು ಆ ಕೋಲು ತೆಗೆದುಕೊಂಡು ಒಂದರ ಮೇಲೆ ತಮ್ಮ ಹೊರಗೆ ಹೊಡೆದು ಅದನ್ನು ದುಡ್ಡು ಮಾಡಿ ಬಿಸಾಡಿದರು. ವೇದಿಕೆಯಲ್ಲಿ ಮಾಜಿ ಸಚಿವರಾದ ಕೆ ಅಭಯ್ ಚಂದ್ರ ಜೈನ್, ಕೆ ಅಮರನಾಥ ಶೆಟ್ಟಿ, ಆಳುವ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳುವ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.